ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಬೆಳಗಿನಿಂದಲೇ ವ್ಲಾಗ್ ಸ್ಟಾರ್ಟ್ ಮಾಡುವ. ಬೆಳಗಿನ ಚಾಗೆ ನೀರು ದೋಸೆ ರೆಡಿಯಾಗಿದೆ, ಚಾ ರೆಡಿಯಾಗಿದೆ. ಈ ಕಡೆಯಿಂದ ವೆಜ್ ಸಾಂಬಾರಿಗೆ ರೆಡಿ ಆಗ್ತಾ ಉಂಟು, ತರಕಾರಿ ಬೇಯ್ತಾ ಉಂಟು. ಅಂದರೆ ಬೆಳಗ್ಗೆನೆ ಸಾಂಬಾರು ಮಾಡೋದು ಮಕ್ಕಳಿಗೆ ಟಿಫಿನಿಗೆ ಆಗಬೇಕಲ್ಲ, ಅದಕ್ಕೆ ಬೆಳಗ್ಗೆನೆ ಬಟಾಟೆ, ನುಗ್ಗೆಕಾಯಿ, ಟೊಮೆಟೊ ಬೇಯ್ತಾ ಉಂಟು. ಮಸಾಲ ರೆಡಿಯಾಗಿದೆ. ಇವತ್ತು ನಮಗೆ ಬೆಳಗ್ಗೆ ತಿಂಡಿಗೆ ನೀರು ದೋಸೆ ಮತ್ತೆ ಸಾಂಬಾರ್ ರೆಡಿ ಆಗಿದೆ ನೋಡಿ. ಮಕ್ಕಳದ್ದು ಟಿಫಿನ್ ಪ್ಯಾಕ್ ಮಾಡುವ. 8:45ಗೆ ವ್ಯಾನ್ ಬರ್ತದೆ. ರೆಡಿ ಆಯ್ತು ಎಲ್ಲ, ಮಕ್ಕಳು ಕೂಡ ರೆಡಿ ಆಗಿದ್ದಾರೆ. ಮಕ್ಕಳು ಸ್ಕೂಲಿಗೆ ಹೊರಟರು ಈಗ. ಬಾಯ್ 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 ಫ್ರೆಂಡ್ಸ್. ವಶು ಬಾಯ್. ಚಿನ್ನು ಬಾಯ್. ಬಾಯ್ ಬಾಯ್. ಮಕ್ಕಳು ಸ್ಕೂಲಿಗೆ ಹೋದ್ರು. ಮನೆ ಕೆಲಸ ಕೂಡ ಆಯ್ತು, ಸಾಂಬಾರ್ ಆಗಿದೆ, ಅನ್ನ ಆಗಿದೆ. ಈಗ ಸ್ವಲ್ಪ ಕೆಳಗೆ ಮನೆಗೆ ಹೋಗಿ ಬರ್ತೇನೆ ನಾನು, ಮತ್ತೆ ಸಂಜೆ ಸಿಗ್ತೇನೆ ನಿಮ್ಮ ಹತ್ರ ಮಾತಾಡ್ಲಿಕ್ಕೆ. ಇದು ನೋಡಿ ಕೆಂಪು ಬಾಳೆಹಣ್ಣು. ಇದು ಮಾವ ಕೆಳಗೆ ಮನೆಯಲ್ಲಿ ತಂದಿಟ್ಟಿದ್ದು ತೋಟದಿಂದ. ಇದು ಹಸಿರು ಬಾಳೆಹಣ್ಣು. ಇದು ಎಲ್ಲರೂ ನೋಡಿರ್ತೀರಲ್ಲ, ಅದು ಕೆಂಪು ಕಲರಲ್ಲಿ ಇರ್ತದೆ, ಆಗ ನೋಡಿದ್ದು. ಇದು ಚಕ್ಕೊತ್ತ ಹಣ್ಣು. ಇದು ನಮಗೆ ಪಕ್ಕದ ಮನೆಯವರು ಕೊಟ್ಟಿದ್ರು 4. ಮಕ್ಕಳು ಸ್ಕೂಲಿಂದ ಬರುವ ಹೊತ್ತಾಯ್ತು. ಇವತ್ತೊಂದು ಸ್ಪೆಷಲ್ ರೆಸಿಪಿ ಮಾಡುವ. ಬೂಸ್ಟ್ ಸೀರಾ ಮಾಡುವ. ಬೂಸ್ಟ್ ಪೌಡರಿಂದ ಸೀರಾ ಮಾಡುವ. ಬನ್ನಿ ಈಗ ಬೂಸ್ಟ್ ಸೀರಾ ರೆಡಿ ಮಾಡುವ. ಸೀರಾ ಮಾಡಲಿಕ್ಕೆ ಮೊದಲು ಒಂದು ಪ್ಯಾನ್ ಬಿಸಿಗಿಡಬೇಕು. ಸ್ವಲ್ಪ ತುಪ್ಪ ಹಾಕೊಳ್ಳುವ. 1 ಬೌಲ್ ರವೆ ತಗೊಂಡಿದ್ದೇನೆ. 3/4 ಕಪ್ ಅಷ್ಟು ಶುಗರ್ ತಗೊಂಡಿದ್ದೇನೆ. 1 ಬೌಲ್ ರವೆ ತಗೊಂಡಿದ್ದೇನೆ, 3/4 ಬೌಲ್ ಅಷ್ಟು ಶುಗರ್ ತಗೊಂಡಿದ್ದೇನೆ. ಈಗ ಪ್ಯಾನ್ ಅಲ್ಲಿ ತುಪ್ಪ ಬಿಸಿಯಾಗಿದೆ, ಇದಕ್ಕೆ ಈ ರವೆಯನ್ನು ಹಾಕೊಳ್ಳುವ. ಈ ರವೆಯನ್ನ ಚೆನ್ನಾಗಿ ಹುರ್ಕೋಬೇಕು. ಇನ್ನೊಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಬಿಸಿಗಿಡುವ. ಇದೀಗ ಫ್ರೈ ಆಗಿದೆ. ಈ ಕಡೆಯಿಂದ ನಾನು ನೀರು ಕುದಿಲಿಕ್ಕೆ ಇಟ್ಟಿದ್ದೆ, ಇದನ್ನ ಇದಕ್ಕೆ ಹಾಕುವ. 1 ಕಪ್ ಸಜ್ಜಿಗೆಗೆ ಅಂದ್ರೆ ಸಣ್ಣ ರವೆ, ಅದಕ್ಕೆ 3 ಕಪ್ ಅಷ್ಟು ನೀರು ಹಾಕೊಳ್ಳುವ. ಇದೀಗ ಇದರಲ್ಲಿ ಸ್ವಲ್ಪ ಬೇಯಬೇಕು ನೀರಲ್ಲಿ. ಈಗ ರವೆ ಬೆಂದಿದೆ. ಈಗ ಇದಕ್ಕೆ ಶುಗರ್ ಹಾಕೊಳ್ಳುವ. ಶುಗರ್ ಹಾಕೋ ಟೈಮಲ್ಲಿ ಇದು 1 ಪ್ಯಾಕೆಟ್ ಬೂಸ್ಟ್ ಪೌಡರ್ ಹಾಕೊಳ್ಳುವ. ಇದು ಚೆನ್ನಾಗಿ ಮಿಕ್ಸ್ ಆಗಬೇಕೀಗ. ನೋಡಿ ಕಲರ್.
ಇದೀಗ ರೆಡಿ ಆಗ್ತಾ ಬಂತು ನೋಡಿ, ಕಲರ್ ನೋಡಿ. ಈಗ ಇದಕ್ಕೆ ಇನ್ನು 1 ಸ್ಪೂನು ತುಪ್ಪ ಹಾಕೊಳ್ಳುವ. ತುಪ್ಪ ನಾವು ಮೊನ್ನೆ ಮನೆಯಲ್ಲಿ ಮಾಡಿದ್ವಿ ಅಲ್ಲ, ಅದೇ ತುಪ್ಪವನ್ನೀಗ ನಾನು ಯೂಸ್ ಮಾಡ್ತಾ ಇದ್ದೇನೆ ಇಲ್ಲಿ. ಲಾಸ್ಟಿಗೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕೊಳ್ಳುವ. ಇದೀಗ ರೆಡಿ ಆಯ್ತು. ಗ್ಯಾಸ್ ಆಫ್ ಮಾಡುವ. ಇವತ್ತಿನ ಲಾಗ್ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ.